ಒಂದೆಡೆ ಭೂಮಿಯ ಒಳಗೆ 3 ಕಿಲೋಮೀಟರ್ ಆಳದ ನರಕ. ಅಲ್ಲಿ ಉಸಿರುಗಟ್ಟಿಸುವ 50 ಡಿಗ್ರಿ ತಾಪಮಾನದ ಮಧ್ಯೆ ರಕ್ತ ಬೆವತು ಸುರಿದ ಅಸಹಾಯಕ ಕಥೆಗಳು. ಇನ್ನೊಂದೆಡೆ ಇಡೀ ಜಗತ್ತೇ ಕತ್ತಲಲ್ಲಿದ್ದಾಗ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಬೆಳಕಿನಿಂದ ಜಗಮಗಿಸಿದ ಏಷ್ಯಾದ ಮಿನಿ ಇಂಗ್ಲೆಂಡ್ನ ವೈಭೋಗ. ಹೌದು, ನಾನು ಮಾತನಾಡುತ್ತಿರುವುದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಕೋಲಾರದ ಬಗ್ಗೆ. ಆದರೆ ಇತಿಹಾಸದ ಯುದ್ಧಗಳ ಕೋಲಾಹಲ, ಪರಶುರಾಮನ ಕೊಡಲಿಯ ರಕ್ತದ ಕಥೆ ಮತ್ತು ಕೆಜಿಎಫ್ನ ಭವ್ಯ ಇತಿಹಾಸ ಹೊಂದಿರುವ ಇದೇ ಚಿನ್ನದ ನಗರಿ ಇಂದು ಕರಾಳ ಅಪರಾಧಗಳ ಕತ್ತಲೆ ಕೂಪವಾಗಿ ಬದಲಾಗುತ್ತಿದೆಯಾ? ಹಗಲಿನಲ್ಲಿ ಭೂತ ನಗರಿಯಂತೆ ಕಾಣುವ ಪಾಳು ಬಿದ್ದ ಬಂಗಲೆಗಳು, ಅರಣ್ಯದ ಆಳದಲ್ಲಿ ಡ್ರೋನ್ ಕ್ಯಾಮೆರಾಗಳಿಗೆ ಸಿಕ್ಕ ರೌಡಿ ಶೀಟರ್ಗಳ ಶವಗಳು, ಹೈಟೆಕ್ ಸ್ಪಾಗಳು ಮತ್ತು ಹೆದ್ದಾರಿಯ ಲಾಡ್ಜ್ಗಳ ಮರೆಯಲ್ಲಿ ನಡೆಯುತ್ತಿರುವ ರಹಸ್ಯ ವೇಶ್ಯಾವಾಟಿಕೆ ದಂಧೆಗಳು. ಹೌದು, ಚಿನ್ನದ ನಾಡಿನ ಒಡಲಿನಲ್ಲಿ ಅಡಗಿರುವ ಆ ರೋಮಾಂಚನಕಾರಿ ಇತಿಹಾಸ ಮತ್ತು ಬೆಚ್ಚಿ ಬೀಳಿಸುವ ಇಂದಿನ ಕರಾಳ ರಹಸ್ಯಗಳ ಅಸಲಿ ಹೂರಣವೇನು ಅನ್ನುವುದನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಬನ್ನಿ, ಇವತ್ತಿನ ಈ ಥ್ರಿಲ್ಲಿಂಗ್ ಎಪಿಸೋಡ್ನಲ್ಲಿ ಕೋಲಾರದ ಅಸ್ತಿತ್ವವನ್ನೇ ಅಲುಗಾಡಿಸುತ್ತಿರುವ ಆ ಕರಾಳ ಸತ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಕೋಲಾರ ಅಂದ ತಕ್ಷಣ ನಮಗೆ ನೆನಪಾಗುವುದೇ ಕೆಜಿಎಫ್, ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಮತ್ತು ಅಲ್ಲಿನ ಚಿನ್ನದ ಗಡಿಗಳು. ಸಿನಿಮಾದಲ್ಲಿ ನೋಡಿದ ಆ ರೋಮಾಂಚನಕಾರಿ ಜಗತ್ತಿನ ಹಿಂದೆ ನೈಜ ಇತಿಹಾಸದ ಒಂದು ನಡುಕ ಹುಟ್ಟಿಸುವ ಥ್ರಿಲ್ಲಿಂಗ್ ಕಥೆ ಇದೆ. ಅದು 1870 ಬ್ರಿಟಿಷ್ ಇಂಜಿನಿಯರ್ ಮೈಕಲ್ ಲ್ಯಾವಲೆ ಎಂಬಾತನಿಗೆ ಕೋಲಾರದ ಮಣ್ಣಿನಲ್ಲಿ ಚಿನ್ನವಿದೆ ಎಂಬ ಸುಳಿವು ಸಿಗುತ್ತದೆ. ಅಲ್ಲಿಂದ ಶುರುವಾಗಿದೆ ಒಂದು ಬೃಹತ್ ಇತಿಹಾಸ. ಕೇವಲ ಗುದ್ದಲಿ ಪಿಕಾಸಿ ಹಿಡಿದು ಶುರುವಾದ ಈ ಹುಡುಕಾಟ ಮುಂದೆ ಭೂಮಿಯ ಒಳಗೆ ಕಿಲೋಮೀಟರ್ಗಳಷ್ಟು ಆಳದ ಸುರಂಗವನ್ನ ಸೃಷ್ಟಿಸಿತ್ತು. ಗಣಿಯ ಕಾರ್ಮಿಕರು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದು ಸಾಮಾನ್ಯ ಜಾಗಕ್ಕಲ್ಲ. ಭೂಮಿಯ ಮೇಲ್ಮೈಯಿಂದ ಬರೋಬ್ಬರಿ 3 ಕಿಲೋಮೀಟರ್ಗಿಂತ ಹೆಚ್ಚು ಆಳಕ್ಕೆ ಲಿಫ್ಟ್ಗಳ ಮೂಲಕ ಅವರು ಇಳಿಯುತ್ತಿದ್ದರು. ಭೂಮಿಯ ಅಷ್ಟು ಆಳದಲ್ಲಿ ತಾಪಮಾನ 50 ಡಿಗ್ರಿಗಿಂತಲೂ ಹೆಚ್ಚಿರುತ್ತಿತ್ತು. ಉಸಿರಾಡಲು ಗಾಳಿ ಸಿಗುತ್ತಿರಲಿಲ್ಲ. ಬೃಹತ್ ಪಂಪ್ಗಳ ಮೂಲಕ ಕೃತಕವಾಗಿ ಆಕ್ಸಿಜನ್ ಕಳಿಸಬೇಕಾಗಿತ್ತು. ಯಾವುದೇ ಕ್ಷಣದಲ್ಲಿ ಮೇಲಿರುವ ಬಂಡೆಗಳು ಕುಸಿದು ಬೀಳುವ ಭಯ. ಒಂದು ಸಣ್ಣ ತಪ್ಪು ಲೆಕ್ಕಾಚಾರ ಇಡೀ ಸುರಂಗವನ್ನ ಜೀವಂತ ಸಮಾಧಿಯನ್ನಾಗಿ ಮಾಡುತ್ತಿತ್ತು. ಈ ಚಿನ್ನದ ಗಡಿಯ ಕಾರ್ಯಾಚರಣೆ ಎಷ್ಟು ರೋಮಾಂಚನಕಾರಿ ಇತ್ತಂದ್ರೆ ಇಡೀ ಭಾರತವೇ ಕತ್ತಲಲ್ಲಿದ್ದಾಗ ಕೋಲಾರ ಮಿನುಗುತ್ತಿತ್ತು ಅಂದ್ರೆ ನೀವು ನಂಬಲೇಬೇಕು. ಗಣಿಗಳಿಗೆ ಭಾರಿ ಪ್ರಮಾಣದ ವಿದ್ಯುತ್ ಬೇಕಾಗಿದ್ದರಿಂದ 1902ರಲ್ಲಿ ಶಿವನ ಸಮುದ್ರದಲ್ಲಿ ಕಾವೇರಿ ನದಿಗೆ ಏಷ್ಯಾದ ಮೊದಲ ಜಲ ವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿಂದ 148 ಕಿಲೋಮೀಟರ್ ಉದ್ದದ ವೈರ್ ಎಳೆದು ಕೋಲಾರಕ್ಕೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿತ್ತು. ಬೆಂಗಳೂರು, ಮುಂಬೈ, ದೆಹಲಿ ಮುಂಚೆಯೇ ಕೆಜಿಎಫ್ ವಿದ್ಯುತ್ ಬೆಳಕಿನಿಂದ ಜಗಮಗಿಸಿತ್ತು. ಒಂದೆಡೆ ಕತ್ತಲೆಯ ಗಣಿಯಲ್ಲಿ ಕಾರ್ಮಿಕರ ರಕ್ತ ಬೆವರು ಸುರಿಯುತ್ತಿದ್ದರೆ ಗಡಿಯ ಮೇಲ್ಭಾಗದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಐಷಾರಾಮಿ ಜೀವನವನ್ನ ನಡೆಸುತ್ತಿದ್ದರು. ಗೋಲ್ಫ್ ಕೋರ್ಸ್ಗಳು, ಭವ್ಯವಾದ ಬಂಗಲೆಗಳು, ಕ್ಲಬ್ಗಳು ಕೋಲಾರ ಸುತ್ತಮುತ್ತ ತಲೆ ಎತ್ತಿದ್ದವು. ಹೌದು, ಕೇವಲ ಚಿನ್ನದ ಆಸೆಗೆ ಇಡೀ ಜಗತ್ತಿನ ಗಮನ ಆ ಸಮಯದಲ್ಲಿ ಕೋಲಾರದತ್ತ ಇತ್ತು ಅಂದ್ರೆ ನೀವು ನಂಬಬೇಕಾಗುತ್ತದೆ. ಕೋಲಾರದ ಗಣಿಗಳಿಂದ ಬ್ರಿಟಿಷರು ಒಟ್ಟು 900 ಟನ್ಗಿಂತಲೂ ಹೆಚ್ಚು ಶುದ್ಧ ಚಿನ್ನವನ್ನ ಲೂಟಿ ಮಾಡಿದ್ದರು ಎಂದ್ರೆ ನಂಬಕ್ಕಾಗತ್ತಾ? ಇಂದು ಆ ಗಣಿಗಳು ಮುಚ್ಚಿರಬಹುದು, ಅಲ್ಲಿನ ಸುರಂಗಗಳು ನೀರಿನಿಂದ ತುಂಬಿರಬಹುದು. ಆದರೆ ಕೋಲಾರದ ಮಣ್ಣಿನ ಆಳಕ್ಕೆ ಹೋದರೆ ಇಂದಿಗೂ ಅಲ್ಲಿನ ಕಾರ್ಮಿಕರ ಸಾಹಸ, ಯಂತ್ರಗಳ ಸದ್ದು ಮತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ರಹಸ್ಯಗಳು ಇತಿಹಾಸದ ಪುಟದಲ್ಲಿ ಥ್ರಿಲ್ಲಿಂಗ್ ಆಗಿ ಕೇಳಿಬರುತ್ತವೆ. ಕೋಲಾರ ಹೆಸರಿನ ಹಿಂದೆ ರೋಮಾಂಚನಕಾರಿ ಇತಿಹಾಸ ಮತ್ತು ಪುರಾಣಗಳ ಕಥೆ ಕೂಡ ಇವೆ. ಇತಿಹಾಸಕಾರರ ಪ್ರಕಾರ ಈ ಹೆಸರು ಮುಖ್ಯವಾಗಿ 2 ಮೂಲಗಳಿಂದ ಬಂದಿರಬಹುದು ಅಂತ ನಂಬಲಾಗುತ್ತಿದೆ. ಮೊದಲನೆಯದು, ಮಧ್ಯಯುಗದಲ್ಲಿ ಕೋಲಾರವನ್ನ ಕೋಲಾಹಲ, ಕೂವಲಾಲ ಮತ್ತು ಕೋಲಾಹಲಪುರ ಅಂತ ಕರೆಯಲಾಗುತ್ತಿತ್ತು. ಕನ್ನಡದಲ್ಲಿ ಕೋಲಾಹಲಪುರ ಎಂದ್ರೆ ಕೋಲಾಹಲ ಅಥವಾ ಗದ್ದಲದ ನಗರಿ, ಅಂದ್ರೆ ವೈಲೆಂಟ್ ಸಿಟಿ ಎಂದರ್ಥ. ಯಾಕಂದ್ರೆ ಉತ್ತರದ ಚಾಲುಕ್ಯರು ಮತ್ತು ದಕ್ಷಿಣ ಚೋಳರ ನಡುವೆ ಭೀಕರ ಯುದ್ಧಗಳು ನಡೆಯುತ್ತಿದ್ದ ಪ್ರಮುಖ ರಣರಂಗ ಆ ಸಮಯದಲ್ಲಿ ಇದೇ ಕೋಲಾರವಾಗಿತ್ತು. ಸದಾ ಯುದ್ಧದ ಕೋಲಾಹಲವಿದ್ದ ಈ ಜಾಗಕ್ಕೆ ಈ ಹೆಸರು ಬಂತು ಅಂತ ಹೇಳಲಾಗುತ್ತಿದೆ. ಕಾಲಕ್ರಮೇಣ ಕೋಲಾಹಲಪುರ ಕೋಲಾಲ ಆಗಿ ನಂತರ ಬ್ರಿಟಿಷರ
ಅವಧಿಯಲ್ಲಿ ಕೋಲಾರ ಆಯಿತು ಅಂತ ಹೇಳಲಾಗುತ್ತದೆ. ಇನ್ನು ಹಿಂದೂ ಪುರಾಣಗಳ ಪ್ರಕಾರ ಪರಶುರಾಮನು ತನ್ನ ತಂದೆ ಜಮದಗ್ನಿ ಮಹರ್ಷಿಯ ಸಾವಿಗೆ ಪ್ರತೀಕಾರವಾಗಿ ಹೈಹದ ವಂಶದ ರಾಜ ಕಾರ್ತವೀರಾರ್ಜುನನನ್ನ ಸಂಹರಿಸುತ್ತಾನೆ. ರಾಜನ ಮರಣದ ಸಮಯದಲ್ಲಿ ಆತನ ಸೈನ್ಯ ಮತ್ತು ಜನರು ಸೃಷ್ಟಿಸಿದ ಭಾರಿ ಕೋಲಾಹಲ ಅಂದ್ರೆ ಮಹಾಯುದ್ಧ ಈ ಪ್ರದೇಶದಲ್ಲಿ ನಡೆದಿತ್ತು. ಈ ಘಟನೆಯಿಂದಾಗಿ ಆ ನೆನಪಿಗಾಗಿ ಆ ಜಾಗಕ್ಕೆ ಕೋಲಾಹಲ ಎಂಬ ಹೆಸರು ಬಂತು ಅಂತ ಕೆಲವರು ಹೇಳುತ್ತಾರೆ. ಇನ್ನೊಂದು ಪ್ರಮುಖ ನಂಬಿಕೆಯ ಪ್ರಕಾರ ಕೋಲಾರ ನಗರದ ಅಧಿದೇವತೆಯಾದ ಕೋಲಾರಮ್ಮ ಅಂದ್ರೆ ಪಾರ್ವತಿ ದೇವಿಯ ಒಂದು ರೂಪ ಇಲ್ಲಿ ದೇವಸ್ಥಾನ ಇರುವುದರಿಂದ ಈ ಹೆಸರು ಬಂದಿದೆ ಅಂತ ಹೇಳಲಾಗುತ್ತಿದೆ. ಕೋಲಾರ ಅಂದ್ರೆ ನಮಗೆ ಚಿನ್ನದ ಗಣಿಗಳು ಮತ್ತು ಭವ್ಯ ಇತಿಹಾಸ ನೆನಪಾಗುವುದು ಎಷ್ಟು ನಿಜವೋ, ಆದ್ರೆ ಅಲ್ಲಿನ ಕೆಲವು ಕೈಬಿಟ್ಟ ಜಾಗಗಳ ಸುತ್ತ ಹರಡಿರುವ ರಹಸ್ಯ ಹಾಗೂ ಭಯಾನಕ ಕಥೆಗಳು ಅಷ್ಟೇ ನಿಜವಾಗಿವೆ. ಹಳೆಯ ಕಾಲದ ಪಾಳು ಬಿದ್ದ ಬಂಗಲೆಗಳು ಮತ್ತು ಮುಚ್ಚಲ್ಪಟ್ಟ ಗಣಿಗಳ ಸುತ್ತ ಇಂದಿಗೂ ಬೆಚ್ಚಿ ಬೀಳಿಸುವ ಹಾಂಟೆಡ್ ಸ್ಪಾಟ್ಗಳಾಗಿ ಮಾರ್ಪಡಿಸಲ್ಪಟ್ಟಿವೆ. ಒಂದು ಕಾಲದಲ್ಲಿ ವೈಭೋಗದಿಂದ ಮೆರೆದಂತಹ ಕೆಜಿಎಫ್ ಇಂದು ಹಗಲಿನಲ್ಲೇ ನಿಶ್ಶಬ್ದವಾಗಿ ಕಾಣುವ ಒಂದು ಘೋಸ್ಟ್ ಟೌನ್ ಅಂದ್ರೆ ಭೂತನಗರಿ ತರ ಬದಲಾಗಿದೆ. 2001ರಲ್ಲಿ ಗಣಿಯನ್ನ ಮುಚ್ಚಿದ ನಂತರ ಅಲ್ಲಿನ ಬೃಹತ್ ಬ್ರಿಟಿಷ್ ಶೈಲಿಯ ಬಂಗಲೆಗಳು, ಕ್ಲಬ್ಗಳು ಮತ್ತು ಆಳವಾದ ಗಣಿಯ ಸುರಂಗಗಳು ಪಾಳು ಬಿದ್ದಿವೆ. ಬ್ರಿಟಿಷರ ಕಾಲದಲ್ಲಿ ಅತಿಯಾದ ಆಸೆಯಿಂದ ಗಣಿಯ ಆಳಕ್ಕೆ ಇಳಿದು ಅಪಘಾತದಲ್ಲಿ ಸತ್ತ ನೂರಾರು ಕಾರ್ಮಿಕರು ಮತ್ತು ಐರಿಷ್ ಸೈನಿಕರ ಆತ್ಮಗಳು ಇಂದಿಗೂ ಆ ಕತ್ತಲೆಯ ಸುರಂಗದ ಸುತ್ತ ಓಡಾಡುತ್ತವೆ ಎಂಬ ಬಲವಾದ ನಂಬಿಕೆ ಇಲ್ಲಿನ ಸ್ಥಳೀಯರಲ್ಲಿದೆ. ರಾತ್ರಿಯಾಗುತ್ತಿದ್ದಂತೆ ಆ ಪಾಳು ಬಿದ್ದ ಕ್ಲಬ್ಗಳು ಮತ್ತು ಬಂಗಲೆಗಳ ಒಳಗಿನಿಂದ ವಿಚಿತ್ರವಾಗಿ ಯಾರೋ ಬೂಟುಗಳನ್ನು ಹಾಕಿಕೊಂಡು ನಡೆಯುವ ಸದ್ದು, ಗೋಳಾಡುವ ಧ್ವನಿಗಳು ಕೇಳಿ ಬರುತ್ತವೆ ಅಂತ ರಾತ್ರಿ ಕಾವಲು ಕಾಯುವ ಸೆಕ್ಯೂರಿಟಿ ಗಾರ್ಡ್ಗಳು ಹಾಗೂ ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಅಂತರ್ಗಂಗೆಯು ಕೋಲಾರದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ತಾಣ. ಹಗಲಿನಲ್ಲಿ ಇದು ಸುಂದರವಾಗಿದ್ದರೂ ಇಲ್ಲಿನ ಜ್ವಾಲಾಮುಖಿ ಬಂಡೆಗಳ ನಡುವೆ ಇರುವ ಕತ್ತಲೆಯ ಗುಹೆಗಳು ಅಂದ್ರೆ ವಾಲ್ಕ್ಯಾನಿಕ್ ಕೇವ್ಸ್ ಒಳಗೆ ರಾತ್ರಿ ವೇಳೆ ಯಾರು ಕೂಡ ಹೋಗಲು ಧೈರ್ಯ ಮಾಡುವುದಿಲ್ಲ. ಸ್ಥಳೀಯ ಬೇಟೆಗಾರರು ಮತ್ತು ರಾತ್ರಿ ಟ್ರೆಕ್ಕಿಂಗ್ ಮಾಡುವ ಹೋದ ಕೆಲವರು ಹಂಚಿಕೊಂಡ ಅನುಭವ ಪ್ರಕಾರ ಗಡು ಕತ್ತಲೆಯಲ್ಲಿ ಗುಹೆಗಳ ಒಳಗಿನಿಂದ ವಿಚಿತ್ರ ಪ್ರಾಣಿಗಳ ತರಹದ ಶಬ್ದಗಳು ಮತ್ತು ಕಣ್ಣಿಗೆ ಕಾಣಿಸದ ಅದೃಶ್ಯ ಶಕ್ತಿಗಳು ಓಡಾಡುವ ಹಾಗೆ ಭಾಸವಾಗುತ್ತದೆ ಅಂತ ಹೇಳಲಾಗುತ್ತಿದೆ. ಇದೇ ಕಾರಣ ಸುರಕ್ಷಿತ ದೃಷ್ಟಿಯಿಂದ ಪ್ರಸ್ತುತ ಅರಣ್ಯ ಇಲಾಖೆಯಲ್ಲಿ ಇಲ್ಲಿ ರಾತ್ರಿ ಟ್ರೆಕ್ಕಿಂಗ್ ಅನ್ನ ನಿಷೇಧ ಕೂಡ ಮಾಡಲಾಗಿದೆ. ಕೋಲಾರ ಶಾಂತ ಹಾಗೂ ಧಾರ್ಮಿಕ ಇತಿಹಾಸಕ್ಕೆ ಎಷ್ಟು ಪ್ರಸಿದ್ಧಿಯಾಗಿದೆಯೋ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ನಡೆದ ಕೆಲವು ಭೀಕರ ಕ್ರಿಮಿನಲ್ ಘಟನೆಗಳು ಮತ್ತು ರಹಸ್ಯ ಕೊಲೆ ಪ್ರಕರಣಗಳು ಇಡೀ ಕರ್ನಾಟಕವನ್ನೇ ನಡುಗಿಸಿವೆ. ಹೌದು, 2025ರ ಆಂಡರ್ಸನ್ ಪೇಟ್ ಫಾರೆಸ್ಟ್ ಮರ್ಡರ್ ಒಂದು ಇದಕ್ಕೆ ಉದಾಹರಣೆ. ಅಷ್ಟೇ ಯಾಕೆ, ಮುಸ್ಕೂರು ಗೌರವ ಹತ್ಯೆ, ಹಾನರ್ ಕಿಲ್ಲಿಂಗ್ ಪ್ರಕರಣ, ಬಂಗಾರಪೇಟೆ ನರ್ಸ್ ಹತ್ಯೆ ಪ್ರಕರಣ ಈ ರೀತಿ ಕೋಲಾರವನ್ನ ಕುಖ್ಯಾತಿಗೆ ತಳ್ಳುತ್ತಿವೆ. ಕೋಲಾರ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಅಲ್ಲಿನ ಕೆಲವೊಂದು ಐತಿಹಾಸಿಕ ಸ್ಥಳಗಳು ಕೂಡ ಹೌದು. ಅದರಲ್ಲಿ ಪ್ರಮುಖವಾಗಿ ಬರೋದೇ ಕೋಲಾರಮ್ಮನ ದೇವಸ್ಥಾನ. ಇದು ಕೋಲಾರ ನಗರದ ಅತ್ಯಂತ ಹಳೆಯ ಮತ್ತು ಅಧಿದೇವತೆಯಾದ ಕೋಲಾರಮ್ಮನ ದೇವಸ್ಥಾನವಾಗಿದೆ. 5ನೇ ಶತಮಾನದಲ್ಲಿ ಗಂಗಾ ಅರಸರಿಂದ ನಿರ್ಮಿಸಲ್ಪಟ್ಟು ನಂತರ ಚೋಳ ರಾಜರಿಂದ ಪುನರ್ನಿರ್ಮಾಣಗೊಂಡ ಈ ದೇವಸ್ಥಾನವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಅದ್ಭುತ ಉದಾಹರಣೆಯಾಗಿದೆ. ಶ್ರೀ ಸೋಮೇಶ್ವರ ದೇವಾಲಯ ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ಈ ಸೋಮೇಶ್ವರ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಕಾಲದ ಭವ್ಯ ಕಲೆಗೆ ಸಾಕ್ಷಿಯಾಗಿದೆ. ಭಾರತೀಯ ಪುರಾತತ್ವ ಇಲಾಖೆ ASI ಅಡಿಯಲ್ಲಿ ಇದು ಈಗ ರಾಷ್ಟ್ರೀಯ ಸ್ಮಾರಕವಾಗಿದೆ. ಆಮೇಲೆ ನಾವು ಕಾಣಬಹುದು ಅಂತರ್ಗಂಗೆ ಮತ್ತು ಅಲ್ಲಿನ ಗುಹೆಗಳು. ಕೋಲಾರ ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಶತಶೃಂಗ ಪರ್ವತ ಶ್ರೇಣಿಯ ಆ ಭಾಗವೇ ಈ ಅಂತರ್ಗಂಗೆ. ಇದು ಚಾರಣಿಕರಿಗೆ ಅಂದ್ರೆ ಟ್ರೆಕ್ಕರ್ಸ್ಗೆ ಒಂದು ನೆಚ್ಚಿನ ತಾಣವಾಗಿದೆ. ಕೋಲಾರ ಪೇಟೆ ಮತ್ತು ಕೋಲಾರಮ್ಮನ ಕೆರೆ. ಹೌದು, ನಗರದ ಮಧ್ಯಭಾಗದಲ್ಲಿ ಹಳೆಯ ಕೋಟೆಯ ಅವಶೇಷಗಳು ಇಂದಿಗೂ ನೀವು ಕಾಣಬಹುದಾಗಿದೆ. ಇದರ ಪಕ್ಕದಲ್ಲಿ ಇರುವ ಕೋಲಾರಮ್ಮನ ಕೆರೆ ನಗರಕ್ಕೆ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನ ಒದಗಿಸುತ್ತದೆ. ಮುಂಜಾನೆ ಮತ್ತು ಸಂಜೆಯ ವೇಳೆ ವಾಯುವಿಹಾರಕ್ಕೆ ಇದು ಸೂಕ್ತ ಜಾಗವಾಗಿದೆ. ಕೋಲಾರ ಕೇವಲ ಇತಿಹಾಸ ಮತ್ತು ಚಿನ್ನದ ಗಣಿಗೆ ಮಾತ್ರವಲ್ಲ, ಇಡೀ ಭಾರತ ಹೆಮ್ಮೆ ಪಡುವಂತಹ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವ 10 ಪ್ರಸಿದ್ಧ ವ್ಯಕ್ತಿಗಳು ಕೂಡ ಈ ದೇಶಕ್ಕೆ ನೀಡಿದೆ. ಅವರಲ್ಲಿ ಮುಖ್ಯವಾಗಿ ನಾವು ಹೇಳಬಹುದಂದ್ರೆ ನಟಿ ಸೌಂದರ್ಯ. 90ರ ದಶಕದ ದಕ್ಷಿಣ ಭಾರತದ ಚಿತ್ರರಂಗದ ಮಹಾನ್ ನಟಿ ಸೌಂದರ್ಯ ಅವರು ಮೂಲತಃ ಕೋಲಾರದ ಬಂಗಾರಪೇಟೆಯವರು. ಕನ್ನಡ, ತೆಲುಗು, ತಮಿಳು ಚಿತ್ರದಲ್ಲಿ ನಟಿಸಿ ಕೋಟ್ಯಾಂತರ ಅಭಿಮಾನಿಗಳ ಹೃದಯದ ಅವರು ಆಪ್ತ ಮಿತ್ರ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ನೀಡಿದ್ದಾರೆ. ಪ್ರಶಾಂತ್ ನೀಲ್ ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ KGF ಮತ್ತು ಸಾಲಾರ್ ಸಿನಿಮಾಗಳ ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಮೂಲ ಬೇರುಗಳು ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿವೆ. BR ಪಂತಲು ಕನ್ನಡ ಚಿತ್ರ
ಚಿತ್ರರಂಗದ ದೃಶ್ಯ ವೈಭವನ್ನ ಬದಲಾಯಿಸಿದ ಕಿತ್ತೂರು ಚೆನ್ನಮ್ಮ, ಸ್ಕೂಲ್ ಮಾಸ್ಟರ್ ಅಂತಹ ಕ್ಲಾಸಿಕ್ ಚಿತ್ರಗಳನ್ನ ನಿರ್ದೇಶಿಸಿದ ಖ್ಯಾತಿ ಹಿರಿಯ ನಿರ್ದೇಶಕ ಮತ್ತು ನಿರ್ಮಾಪಕ BR ಪಂತಲು. ಅವರು ಕೂಡ ಕೋಲಾರದ ಕುಪ್ಪಂ ಮೂಲದವರಾಗಿದ್ದಾರೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಉದ್ಯಮಿಗಳಾದಂತಹ NR ನಾರಾಯಣಮೂರ್ತಿ ಭಾರತದ IT ಕ್ರಾಂತಿಯ ಪಿತಾಮಹ. ಜಾಗತಿಕ ಸಾಫ್ಟ್ವೇರ್ ಸಂಸ್ಥೆ ಇನ್ಫೋಸಿಸ್ ನ ಸಹ ಸಂಸ್ಥಾಪಕರಾದ ನಾರಾಯಣಮೂರ್ತಿ ಅವರು ಜನಿಸಿದ್ದು ಕೋಲಾರದ ಶಿಡ್ಲಘಟ್ಟದಲ್ಲಿ. ಆದರೆ ಈಗ ಇದು ಬೇರೆ ಜಿಲ್ಲೆಗೆ ಸೇರ್ಪಡೆಯಾಗಿದೆ. BKS ಅಯ್ಯಂಗಾರ್ ಜಗತ್ತಿನಾದ್ಯಂತ ಯೋಗವನ್ನ ಪಸರಿಸಿದ ವಿಶ್ವ ಪ್ರಸಿದ್ಧ ಯೋಗ ಗುರು ಅಯ್ಯಂಗಾರ್ ಯೋಗ ಶೈಲಿಯ ಸಂಸ್ಥಾಪಕರಾದ ಇವರು ಜನಿಸಿದ್ದು ಕೋಲಾರದ ಬೆಳ್ಳೂರು ಗ್ರಾಮದಲ್ಲಿ. ಅಷ್ಟೇ ಯಾಕೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, DV ಗುಂಡಪ್ಪ ಕೂಡ ಕೋಲಾರದವರಾಗಿದ್ದಾರೆ. ಅಷ್ಟೇ ಯಾಕೆ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾದಂತಹ K ಚೆಂಗಲ್ರಾಯ್ ರೆಡ್ಡಿ ಅವರು ಕೂಡ ಕೋಲಾರದ ಬಂಗಾರಪೇಟೆ ತಾಲೂಕಿನ ಕ್ಯಾಸಂಬಳಿ ಗ್ರಾಮದವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಅಂದರೆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಮತ್ತು ಅಪರಾಧದ ಕೃತ್ಯಗಳು ಗಣನೀಯವಾಗಿ ಹೆಚ್ಚುತ್ತಿರುವುದು ಸ್ಥಳೀಯರಲ್ಲಿ ದೊಡ್ಡ ಆತಂಕವನ್ನೇ ಸೃಷ್ಟಿಸಿದೆ. ಕೋಲಾರದಲ್ಲಿ ಈಗ ಅತಿ ದೊಡ್ಡದಾಗಿ ಬೆಳೆದು ನಿಂತಿರುವುದು ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಮರಳು ಸಾಗಾಣಿಕೆ ದಂಧೆ. ವಿಶೇಷವಾಗಿ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಈಗ ಅಕ್ರಮ ಕ್ವಾರಿಗಳ ಕೇಂದ್ರ ಬಿಂದುವಾಗಿದೆ. ಬೆಂಗಳೂರಿಗೆ ತೀರಾ ಹತ್ತಿರ ಇರುವುದರಿಂದ ಬೆಂಗಳೂರಿನ ಅಂಡರ್ ವರ್ಲ್ಡ್ ಲಿಂಕ್ಗಳು ಕೂಡ ಕೋಲಾರಕ್ಕೆ ವ್ಯಾಪಿಸಿವೆ. ರಿಯಲ್ ಎಸ್ಟೇಟ್ ದಂಧೆ, ಭೂ ಒತ್ತುವರಿ ಮತ್ತು ಗಿರಾಕಿಗಳಿಂದ ಹಣ ವಸೂಲಿ ಮಾಡುವ ರೌಡಿ ಗ್ಯಾಂಗ್ಗಳು ಸಕ್ರಿಯವಾಗಿದೆ. ಆಂಧ್ರ ಮತ್ತು ಕರ್ನಾಟಕದ ಗಡಿ ಹಳ್ಳಿಗಳಲ್ಲಿ ಇಂದಿಗೂ ಅಕ್ರಮವಾಗಿ ಮದ್ಯ ತಯಾರಿಸುವುದು ಮತ್ತು ಸಾಗಿಸುವ ಇಲ್ಲಿಗಲ್ ದಂಧೆಗಳು ನಿರಂತರವಾಗಿ ಇಲ್ಲಿ ನಡೆಯುತ್ತಾನೆ ಇವೆ. ಇದರೊಂದಿಗೆ ತೋಟದ ಮನೆಗಳಲ್ಲಿ, ರಹಸ್ಯ ಜಾಗಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಜೂಜಾಟ ಮತ್ತು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗಳು ರಾಜಾರೋಷವಾಗಿ ನಡೆಯುತ್ತಿವೆ. ಅಷ್ಟೇ ಯಾಕೆ ವೇಶ್ಯಾವಾಟಿಕೆ ಮತ್ತು ಮಾನವ ಕಳ್ಳ ಸಾಗಾಣಿಕೆ ಜಾಲಗಳು ಹಲವು ಕಡೆ ರಹಸ್ಯವಾಗಿ ಹರಡುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಬೆಂಗಳೂರಿಗೆ ತೀರಾ ಹತ್ತಿರವಿರುವ ಮತ್ತು ನೆರೆ ರಾಜ್ಯಗಳ ಗಡಿ ಸಂಪರ್ಕವಿರುವ ಈ ಅಕ್ರಮ ಜಾಲಗಳಿಗೆ ದಾರಿಯಾಗುತ್ತಿದೆ. ಈಗಿನ ಕಾಲದ ದಂಧೆ ಹಳೆಯ ಶೈಲಿಯಲ್ಲಿ ನಡೆಯುತ್ತಿಲ್ಲ. ಕೋಲಾರ, ಮುಳಬಾಗಿಲು ಮತ್ತು ಬಂಗಾರಪೇಟೆ ಹೆದ್ದಾರಿಗಳ ಪಕ್ಕದಲ್ಲಿ ಹಲವಾರು ಇಲ್ಲಿಗಲ್ ಹೋಟೆಲ್ಗಳು, ಲಾಡ್ಜ್ಗಳು ಮತ್ತು ಖಾಸಗಿ ಹೋಮ್ ಸ್ಟೇಗಳು ಕೆಲವು ಅಕ್ರಮ ಚಟುವಟಿಕೆಗಳ ತಾಣವಾಗಿವೆ. ಅಷ್ಟೇ ಯಾಕೆ ಕೋಲಾರ ಸುತ್ತಮುತ್ತ ಇರುವ ಚಿಕ್ಕ ಪುಟ್ಟ ಬಸ್ ಸ್ಟ್ಯಾಂಡ್ಗಳು ಕೂಡ ಇದಕ್ಕೆ ಕುಮ್ಮತ್ತನ್ನ ನೀಡುತ್ತಿವೆ. ಸ್ನೇಹಿತರೆ, ಕೋಲಾರ ಒಂದು ಸಮಯದಲ್ಲಿ ಹೇಗಿತ್ತೋ ಈಗ ಆ ಒಂದು ಭವ್ಯತೆಯನ್ನ ಕಳೆದುಕೊಳ್ಳುತ್ತಿದೆ ಅನ್ನೋದಕ್ಕೆ ಹೇಳುವುದಕ್ಕೆ ಬೇಜಾರಾಗುತ್ತಿದೆ. ಆದರೆ ಆ ಒಂದು ವೈಭವವನ್ನ ಮತ್ತೆ ನಾವು ಮರುಕಳಿಸಬೇಕು. ಕೋಲಾರವನ್ನ ಇಡೀ ವಿಶ್ವಾದ್ಯಂತ ಬೆಳಗಿಸಬೇಕೆನ್ನುವುದು ಪ್ರತಿಯೊಬ್ಬರ ಇಚ್ಛೆ ಆಗಿದೆ. ಕೋಲಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಇಷ್ಟ ಆದರೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ.